ನಮಸ್ಕಾರ, ನಾನು ಲಿಖಿತಾ ಸಾಲ್ಯನ್. ಅಸ್ತ್ರ ಗ್ರೂಪ್ ಮತ್ತು ಡಿಜಿಟಲ್ ಪ್ಲಾನೆಟ್ ಪ್ರೆಸೆನ್ಸ್ ಪ್ರೈಮ್ ಟೈಮ್ ನ್ಯೂಸ್ಗೆ ಸ್ವಾಗತ. ಪವರ್ಡ್ ಬೈ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್, ಫೋಕ್ಸ್ ವಾಗನ್, ಮಂಗಳೂರು. ಇದೀಗ ಸುದ್ದಿಯ ವಿವರ. ಪುತ್ತೂರು ನಗರಸಭೆ ಬೈಲಾ ಪ್ರಕಾರ ಯಾವುದೇ ಉದ್ದಿಮೆ ಪರವಾನಗಿಯ ಊರ್ಜಿತ ಅವಧಿಯು ಪ್ರತಿ ವರ್ಷದ ಮಾರ್ಚ್ ಅಂತ್ಯದವರೆಗೆ ಇರುತ್ತದೆ. ಆನಂತರ ನವೀಕರಣ ಮಾಡದೇ ಇದ್ದಲ್ಲಿ ಅಂತಹ ಉದ್ದಿಮೆ ಪರವಾನಗಿ ರದ್ದಾಗುವುದು ಎಂಬ ಉಲ್ಲೇಖವಿದೆ. ಆದರೆ ನಗರಸಭೆ ಅಧಿಕಾರಿಗಳು ಉದ್ಯಮ ಸ್ಥಗಿತಗೊಳಿಸಿದವರಿಗೂ ಪರವಾನಗಿ ಶುಲ್ಕ ಕಟ್ಟಬೇಕೆಂಬ ನೋಟಿಸು ನೀಡಿರುವುದು ಕಾನೂನು ಬಾಹಿರವಾಗಿದೆ. ಹಾಗಾಗಿ ಸಿಬ್ಬಂದಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಂಡು ನಗರಸಭೆಯಿಂದ ನೀಡಿರುವ ಶುಲ್ಕದ ನೋಟಿಸ್ ಅನ್ನು ಹಿಂದಕ್ಕೆ ಪಡೆಯಬೇಕೆಂದು ಆಗ್ರಹಿಸಿ ನಗರ ಕಾಂಗ್ರೆಸ್ ಅಧ್ಯಕ್ಷ ಎಚ್ ಮಹಮ್ಮದ್ ಅಲಿ ಅವರ ನೇತೃತ್ವದ ನಿಯೋಗ ನಗರಸಭೆ ಅಧ್ಯಕ್ಷರಿಗೆ ಮತ್ತು ಪೌರಾಯುಕ್ತರಿಗೆ ಮನವಿ ಮಾಡಿದ್ದಾರೆ. ಪುತ್ತೂರು ನಗರಸಭೆಯ ವ್ಯಾಪ್ತಿಯಲ್ಲಿ ಜನರು ಹಲವಾರು ಉದ್ಯಮಗಳನ್ನು ನಗರಸಭೆಯ ಪರವಾನಗಿ ಪಡೆದುಕೊಂಡು ನಡೆಸಿಕೊಂಡು ಬರುತ್ತಿದ್ದಾರೆ. ಕೆಲವು ಉದ್ದಿಮೆದಾರರು ಒಂದೆರಡು ವರ್ಷ ಉದ್ಯಮ ನಡೆಸಿ ನಷ್ಟದ ಕಾರಣದಿಂದಲೂ ಇನ್ನು ಬೇರೆ ಬೇರೆ ಕಾರಣದಿಂದಲೂ ಸದರಿ ಉದ್ಯಮವನ್ನ ಸ್ಥಗಿತಗೊಳಿಸಿರುತ್ತಾರೆ. ಆದರೆ ಸ್ಥಗಿತಗೊಳಿಸಿದ ಕೆಲವು ವರ್ಷಗಳ ಬಳಿಕ ಹಿಂದೆ ಉದ್ಯಮ ನಡೆಸುತ್ತಿದ್ದ ಉದ್ದಿಮೆದಾರರಿಗೆ ಅಷ್ಟು ವರ್ಷಗಳ ಕಾಲದ ಪರವಾನಗಿ ಶುಲ್ಕ ಮತ್ತು ದಂಡನೆಯನ್ನ ಕಟ್ಟಲು ನಗರಸಭೆಯಿಂದ ನೋಟಿಸ್ ಹೋಗಿರುವ ಕುರಿತು ಮತ್ತು ಸದರಿ ಅಂಗಡಿಗಳಲ್ಲಿ ಬೇರೆಯವರು ಹೊಸದಾಗಿ ಉದ್ಯಮ ಪರವಾನಗಿ ಪಡೆದುಕೊಳ್ಳಲು ನಗರಸಭೆಗೆ ಅರ್ಜಿ ನೀಡಿದಾಗ ಹಿಂದಿನ ಉದ್ಯಮ ಶುಲ್ಕ ಬಾಕಿ ಇದೆ ಎಂದು ಸಾವಿರಾರು ರೂಪಾಯಿ ಉದ್ಯಮ ಪರವಾನಗಿ ಶುಲ್ಕ ಮತ್ತು ದಂಡನೆ ಶುಲ್ಕವನ್ನ ಕಟ್ಟಬೇಕೆಂದು ನಗರಸಭೆಯ ಸಿಬ್ಬಂದಿಗಳು ತಾಕೀತು ಮಾಡುತ್ತಿದ್ದಾರೆ. ಪ್ರಶ್ನಿಸಿದ್ರೆ ಹಿಂದಿನ ಉದ್ದಿಮೆದಾರರು ಉದ್ಯಮ ಸ್ಥಗಿತಗೊಳಿಸಿರುವ ಬಗ್ಗೆ ಲಿಖಿತವಾಗಿ ನಗರಸಭೆಗೆ ಅರ್ಜಿ ನೀಡಬೇಕಾಗಿತ್ತು ಎಂದು ಅಧಿಕಾರಿಗಳು ಹೇಳುತ್ತಿರುವ ಕುರಿತು ಹಲವಾರು ಉದ್ದಿಮೆದಾರರು ದೂರನ್ನ ನೀಡಿದ್ದಾರೆ. ನಗರಸಭೆ ಅಧ್ಯಕ್ಷೆ ಲೀಲಾವತಿ ಅಣ್ಣುನಾಯ್ಕ, ಉಪಾಧ್ಯಕ್ಷ ಬಾಲಚಂದ್ರ, ಸ್ಥಾಯಿ ಸಮಿತಿ ಅಧ್ಯಕ್ಷ ಸುಂದರ್ ಪೂಜಾರಿ ಬಡಾವು, ಪೌರಾಯುಕ್ತ ವಿದ್ಯಾ ಕಾಡೆ ಅವರು ಮನವಿಯನ್ನ ಸ್ವೀಕರಿಸಿದ್ರು. ನಿಯೋಗದಲ್ಲಿ ಕಾಂಗ್ರೆಸ್ ಮುಖಂಡ ಮೌರಿಸ್ ಮಸ್ಕರೇನಸ್, ನಗರಸಭೆಯ ಸದಸ್ಯರಾದ ರಿಯಾಜ್ ಪರ್ಲಡ್ಕ, ಶೈಲಾ ಪೈ, ರಾಬಿನ್ ತಾವ್ರು, ದಿನೇಶ್ ಶೇಭಿರೆ, ನಾಮನಿರ್ದೇಶಿತ ಸದಸ್ಯ ರೋಷನ್ ರೈ ಮೊದಲಾದವರು ಉಪಸ್ಥಿತರಿದ್ದರು. ಪುತ್ತೂರು ನಗರಸಭೆಯಲ್ಲಿ ಉದ್ಯಮದಾರರಿಗೆ ಒಂದು ತೊಂದರೆ ಆಗ್ತಿದೆ. ಯಾಕಂತ ಹೇಳಿದ್ರೆ ಹಿಂದೆ ಉದ್ಯಮ ಯಾರು ಮಾಡಿದ್ದಾರೆ ಅವರು ಬಿಟ್ಟು ಹೋದರೂ ಕೂಡ ಅವರಿಗೆ 2, 3, 4 ವರ್ಷಗಳ ಉದ್ಯಮ ಶುಲ್ಕ ಕಟ್ಟಬೇಕು ಅಂತೇಳಿ ನಿಯಮ ಬಾಹಿರವಾದಂಥ ನೋಟಿಸ್ ಕೊಡುವಂಥ ಒಂದು ಕಾರ್ಯಕ್ರಮ ಆಗಿದೆ. ಆ್ಯಕ್ಚುಲಿ ಉದ್ಯಮ ನವೀಕರಣ ಅಂತಿಲ್ಲ, ಉದ್ಯಮ ಪಡ್ಕೊಂಡವರಿಗೆ ಪ್ರತಿ ವರ್ಷ ಹೊಸದಾಗಿ ಉದ್ಯಮ ಪರವಾನಗಿ ಕೊಡುವಂಥದ್ದು. ಆದರೆ ಇಲ್ಲಿ ಏನಾಗಿದೆ ಅಂತಂದರೆ ನಗರಸಭೆಯಲ್ಲಿ ಒಂದು ಉದ್ಯಮದಾರರ ಪಟ್ಟಿ ಇರಬೇಕು, ಪಟ್ಟಿ ತಯಾರಿಸಬೇಕು, ಪಕ್ಕಾ ಪಟ್ಟಿ ತಯಾರಿಸಿರಬೇಕು. ಮತ್ತು ಆ ಪಟ್ಟಿಯಂತೆ ಯಾರೆಲ್ಲ ಉದ್ಯಮ ಪರವಾನಗಿಯನ್ನು ಪಡ್ಕೊಂಡಿಲ್ಲ ಅಂತೇಳುವಂಥದ್ದು ಪರಿಶೀಲನೆ ಮಾಡುವುದು ನಗರಸಭೆ ಅಧಿಕಾರಿಗಳ, ಆರೋಗ್ಯ ನಿರೀಕ್ಷಕರ ಮತ್ತು ವಿಷಯ ನಿರ್ವಾಹಕರ ಜವಾಬ್ದಾರಿ. ಇಲ್ಲಿ ಏನಾಗಿದೆ ಅಂದರೆ ಕೆಲವರು ಬಿಟ್ಟೋಗಿ ಅವ್ರಿಗೆ ಗೊತ್ತಿರೋದಿಲ್ಲ. ಯಾಕಂದರೆ ನಮ್ಮ 17ರ ಬೈಲದಲ್ಲಿ ಹೇಗೆ ಉಂಟು ಅಂತ ಹೇಳಿದರೆ, ನಗರಸಭೆ ಬೈಲದಲ್ಲಿ ನಮ್ಮ ಆಡಳಿತದವರು ಬೈಲ ಮಾಡಿದ್ದು, ಅದರಲ್ಲಿ ಆ ಒಂದು ಊರ್ಜಿತ ಅವಧಿ ಮುಗಿದ ನಂತರ ಅದು ಸ್ಥಗಿತಗೊಂಡಿದೆ ಅಂತ ಲೆಕ್ಕ ಆ ಷರತ್ತಲ್ಲಿ ಆಗಿದೆ. ಇವರೇನು ಮಾಡಿದರೆ ವಿನಾಕಾರಣ ಅವ್ರಿಗೆ ನೋಟಿಸ್ ಕೊಟ್ಟು ಇಷ್ಟು ವರ್ಷದ ಶುಲ್ಕ ಕಟ್ಟಬೇಕು ಅಂತೇಳಿ ಒಂದು ಕಾನೂನು ಬಾಹಿರ ನೋಟಿಸ್ ಕೊಡುವಂಥ ಒಂದು ಕೆಲಸ ಕಾರ್ಯವನ್ನು ಮಾಡ್ತಾಯಿದ್ದಾರೆ. ಇಲ್ಲಿ ಅಧಿಕಾರಿಗಳ ತಪ್ಪಿನಿಂದಾಗಿ ಅದು ಜನರಿಗೆ ತೊಂದರೆ ಕೊಡೋದು ಸರಿಯಲ್ಲ ಅಂತೇಳಿ ನಾವು ನಗರ ಕಾಂಗ್ರೆಸ್ ವತಿಯಿಂದ ಇವತ್ತು ನಗರಸಭೆ ಆಡಳಿತ ಮತ್ತು ಅಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದೆ. ಆ ಬಾಕಿ ನೋಟಿಸನ್ನೆಲ್ಲ ಕಳಿಸಬಾರ್ದು. ಬಾಕಿ ನೋಟಿಸ್ ಅಂತೇಳಿ ಕೊಡುವಂಥದ್ದೇ ನಿಯಮ ಬಾಹಿರ, ಬೈಲದಲ್ಲಿ ಕೊಡೋದಿಲ್ಲ. ಬೈಲದಕ್ಕೆ ವಿರುದ್ಧವಾಗಿ, ಕಾನೂನಿಗೆ ವಿರುದ್ಧವಾಗಿ ಇವತ್ತು ನೋಟಿಸ್ ಕೊಡ್ತಿದ್ದಾರೆ. ಜನರಿಗೆ ತೊಂದರೆ ಕೊಡ್ತಿದ್ರಿ, ಉದ್ಯಮದಾರರಿಗೆ ತೊಂದರೆ ಕೊಡ್ತಿದ್ರಿ. ಈ ಬಗ್ಗೆ ಹಲವಾರು ದೂರುಗಳಿವೆ. ಇದನ್ನು ಸರಿಪಡಿಸಬೇಕು ಅಂತೇಳಿ ಇವತ್ತು ನಗರ ಕಾಂಗ್ರೆಸ್ ಪರವಾಗಿ ವತಿಯಿಂದ ಇವತ್ತು ನಾವು ಒಂದು ಮನವಿಯನ್ನು ನಗರಸಭೆಗೆ ಕೊಟ್ಟಿದೆ. ಅನೀಶ್, ವಿ4 ನ್ಯೂಸ್, ಪುತ್ತೂರು. ಬಂಟ್ವಾಳ ತಾಲೂಕು ವ್ಯಾಪ್ತಿಯಲ್ಲಿ ವಾಸಿಸುತ್ತಿರುವ ಕೊರಗ, ಮಲೆಕುಡಿಯ ಸಹಿತ ಪರಿಶಿಷ್ಟ ಪಂಗಡದ ಜನರಿಗೆ ಆರೋಗ್ಯ ಸೇವೆ ನೀಡುವ ಸಂಚಾರಿ ಗಿರಿಜನ ಆರೋಗ್ಯ ಘಟಕ ವೈದ್ಯಾಧಿಕಾರಿ ಸಹಿತ ಸಿಬ್ಬಂದಿಗಳ ಕೊರತೆಯಿಂದ ಬಳಲುತ್ತಿದೆ. ಬುಡಕಟ್ಟು ಜನಾಂಗದ ಜನರ ಮನೆ ಬಾಗಿಲಿಗೆ ಹೋಗಿ ಸೇವೆ ನೀಡಬೇಕಾದ ಸಂಚಾರಿ ಆರೋಗ್ಯ ಘಟಕದ ವಾಹನ ಹಲವು ಸಮಯದಿಂದ ಸಂಚರಿಸದೆ ಮೂಲೆ ಸೇರುತ್ತಿದೆ. ಅರಣ್ಯದ ಅಂಚಿನಲ್ಲಿ ರಾಜ್ಯದ ಗಡಿಭಾಗದಲ್ಲಿ ವಾಸಿಸುತ್ತಿರುವ ಬುಡಕಟ್ಟು ಜನಾಂಗದ ಕೊರಗರು, ಮಲೆಕುಡಿಯರು, ಗಿರಿಜನರಿಗೆ ಆರೋಗ್ಯ ಸಂಬಂಧಿತ ಸೇವೆಗಳನ್ನು ನೀಡಲು ಆರೋಗ್ಯ ಇಲಾಖೆಯ ಗಿರಿಜನ ಸಂಚಾರಿ ಆರೋಗ್ಯ ಘಟಕ ಬಿಸಿ ರೂಟ್ನ ಕೈಕಂಬದಲ್ಲಿ ಹಲವು ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿದೆ. ತಾಲೂಕಿನ ಮೂಲೆ ಮೂಲೆಗಳಲ್ಲಿರುವ ಪರಿಶಿಷ್ಟ ಪಂಗಡದ ಕಾಲೋನಿಗಳಿಗೆ ವಾಹನದಲ್ಲಿ ತೆರಳಿ ಅಲ್ಲಿನ ನಿವಾಸಿಗಳ ಆರೋಗ್ಯ ತಪಾಸಣೆಯ ಜೊತೆಗೆ ಆರೋಗ್ಯ ಸೇವೆಯನ್ನ ನೀಡಿ ಔಷಧಿಯನ್ನ ವಿತರಿಸಲಾಗುತ್ತಿದೆ.
ಆದರೆ ಕಳೆದ 1 ತಿಂಗಳಿಂದ ಇಲ್ಲಿ ಕರ್ತವ್ಯದಲ್ಲಿದ್ದ ವೈದ್ಯಾಧಿಕಾರಿ ವರ್ಗಾವಣೆಯಾದ ಬಳಿಕ ಆ ಹುದ್ದೆ ಖಾಲಿಯಾಗಿದ್ದು ಹೊಸ ವೈದ್ಯಾಧಿಕಾರಿ ಬಂದಿಲ್ಲ. ಸದ್ಯಕ್ಕೆ ಕಿರಿಯ ಮಹಿಳಾ ಆರೋಗ್ಯ ಸುರಕ್ಷಾಧಿಕಾರಿ ಮಾತ್ರ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಫಾರ್ಮಸಿಸ್ಟ್, ಪುರುಷ ಆರೋಗ್ಯ ಸಹಾಯಕ, ಡ್ರೈವರ್ ಹುದ್ದೆ ಹಲವು ಸಮಯಗಳಿಂದ ಖಾಲಿಯಿದೆ. ಗ್ರೂಪ್ ಡಿ ಸಿಬ್ಬಂದಿ ಬಂಟ್ವಾಳ ಸರ್ಕಾರಿ ಆಸ್ಪತ್ರೆಗೆ ನಿಯೋಜನೆಗೊಂಡಿದ್ದಾರೆ. ಗಿರಿಜನ ಸಂಚಾರಿ ಆರೋಗ್ಯ ಘಟಕದ ವಾಹನ ಚಾಲಕರಿಲ್ಲದೆ ಕಳೆದ ಹಲವು ಸಮಯದಿಂದ ನಿಂತಲ್ಲೇ ನಿಂತಿದೆ. ಇದರಿಂದಾಗಿ ಸಿಬ್ಬಂದಿ ದೂರದ ಊರಿಗೆ ಹೋಗಿ ಆರೋಗ್ಯ ಸೇವೆ ನೀಡಲು ಇತರ ವಾಹನಗಳನ್ನು ಅವಲಂಬಿಸಬೇಕಾಗಿದೆ. ಕನ್ಯಾನ, ಪುಣಚ, ಅಡ್ಡನಡ್ಕದಂತಹ ಪ್ರದೇಶಗಳು ರಾಜ್ಯದ ಗಡಿಭಾಗದಲ್ಲಿದ್ದು ಅಲ್ಲಿಗೆ ಬಸ್ ಮತ್ತಿತರ ವಾಹನಗಳಲ್ಲಿ ಸೇವೆ ನೀಡುವುದು ಸಿಬ್ಬಂದಿಗಳಿಗೆ ನಿಜಕ್ಕೂ ಸವಾಲಿನ ಕೆಲಸ. ಆದ್ದರಿಂದ ಸಂಚಾರಿ ಆರೋಗ್ಯ ಘಟಕದ ಸೇವೆಗೆ ತುರ್ತು ವಾಹನದ ಅವಶ್ಯಕತೆ ಇದ್ದು ಸರ್ಕಾರ ಇತ್ತ ಗಮನ ಹರಿಸಬೇಕಾಗಿದೆ. ಮಳೆಗೆ ವಾಹನ ನಿಂತಲ್ಲೇ ನಿಂತಿರುವುದರಿಂದ ಅದರ ಬಾಡಿ, ಬಿಡಿ ಭಾಗಗಳು ತುಕ್ಕು ಹಿಡಿಯುತ್ತಿವೆ. ಈ ಹಿಂದೆ ಇದ್ದ ಜೀಪೊಂದನ್ನು ಮೋಟಾರು ವಾಹನ ಕಾಯ್ದೆ ಅನ್ವಯ ಸಂಚಾರಕ್ಕೆ ಯೋಗ್ಯವಲ್ಲದ ಕಾರಣ ಹಿಂದಿರುಗಿಸಲಾಗಿದೆ. ಬಂಟ್ವಾಳ ತಾಲೂಕಿನಲ್ಲಿ 534 ಕೊರಗ ಸಮುದಾಯದವರು, 371 ಮಲೆಕುಡಿಯರು, 18,321 ಇತರ ಪರಿಶಿಷ್ಟ ಪಂಗಡದವರು ಇದ್ದಾರೆ. ಗಿರಿಜನ ಸಂಚಾರಿ ಆರೋಗ್ಯ ಘಟಕ 20 ಹಾಸ್ಟೆಲ್ಗಳಿಗೆ, 30 ಕೊರಗರ ಕಾಲೋನಿಗಳಿಗೆ ಸೇರಿದಂತೆ ಪರಿಶಿಷ್ಟ ಪಂಗಡದ ಕಾಲೋನಿಗೆ ಭೇಟಿ ನೀಡಿ ಆರೋಗ್ಯ ಸೇವೆ ನೀಡಬೇಕಾಗಿದೆ. ವೈದ್ಯಾಧಿಕಾರಿ ಸಿಬ್ಬಂದಿಗಳ ಕೊರತೆ ಹಾಗೂ ವಾಹನ ಇಲ್ಲದೆ ಸಮರ್ಪಕವಾಗಿ ಆರೋಗ್ಯ ಸೇವೆ ನೀಡಲು ಸಾಧ್ಯವಾಗುತ್ತಿಲ್ಲ. ಮೂಲ ನಿವಾಸಿಗಳ ಆರೋಗ್ಯ ಕಾಳಜಿ ವಹಿಸುವ ಉದ್ದೇಶದಿಂದ ಆರೋಗ್ಯ ಇಲಾಖೆ ಇತ್ತ ಗಮನ ಹರಿಸಿ ಮೂಲ ಸಮಸ್ಯೆಗಳನ್ನು ಪರಿಹರಿಸಬೇಕಾಗಿದೆ. ಸಂದೀಪ್ ಸಾಲ್ಯನ್, ವಿ4 ನ್ಯೂಸ್, ಬಂಟ್ವಾಳ. ಸುಳ್ಯದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಅಮೃತ ಮಹೋತ್ಸವದ ಸಂಭ್ರಮದಲ್ಲಿದೆ. ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ಎಂದು ಅಮೃತ ಮಹೋತ್ಸವ ಸಮಿತಿ ಅಧ್ಯಕ್ಷರಾದ ಸವಣೂರು ಸೀತಾರಾಮ ರೈ ತಿಳಿಸಿದರು. ಅವರು ಸುಳ್ಯದ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ಅಮೃತ ಮಹೋತ್ಸವದ ನೆನಪಿಗಾಗಿ ಸಂಸ್ಥೆಗೆ ಒಂದು ಉತ್ತಮ ಯೋಜನೆಯನ್ನ ನೀಡುವ ಸಲುವಾಗಿ 1.25 ಕೋಟಿ ರೂಪಾಯಿಗಳ ಯೋಜನೆಯಲ್ಲಿ ನೂತನ ಅಕ್ಷರ ದಾಸೋಹ ಕಟ್ಟಡ, ಭೋಜನ ಶಾಲೆ, ಕ್ರೀಡಾಂಗಣಕ್ಕೆ ಗ್ಯಾಲರಿ ಹಾಗೂ ಸ್ಟ್ಯಾಂಡ್, ಶಾಲಾ ಆವರಣ, ತಡೆಗೋಡೆ ಇವುಗಳನ್ನು ನಿರ್ಮಾಣ ಮಾಡಲು ತೀರ್ಮಾನಿಸಲಾಗಿದೆ ಎಂದು ಹೇಳಿದರು. ಅಕ್ಷರ ದಾಸೋಹ ಕೊಠಡಿಯನ್ನು ನಿರ್ಮಿಸುವುದು ಅಂತ ಹೇಳುವಂತಹ ಒಂದು ಕಾರ್ಯಕ್ರಮ ಕೈ ಹಾಕಿದ್ದೇವೆ. ಅದಕ್ಕೆ ಸುಮಾರು ಅಂದಾಜು 60 ಲಕ್ಷ. ಕ್ರೀಡಾಂಗಣಕ್ಕೆ ಒಂದು ಗ್ಯಾಲರಿ ಮತ್ತು ಸ್ಟ್ಯಾಂಡ್ ಅನ್ನು ಮಾಡಬೇಕು ಅಂತ ಹೇಳುವ ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ. ಅದಕ್ಕೆ 25 ಲಕ್ಷ. ತಡೆಗೋಡೆಗೆ ಒಂದು 10 ಲಕ್ಷ. ನಿವೇಶನ ಆವರಣಕ್ಕೆ 5 ಲಕ್ಷ. ಅಮೃತ ಮಹೋತ್ಸವದ ಇನ್ನಿತರ ಕೆಲಸಗಳಿಗೆಲ್ಲ ಒಟ್ಟಿಗೆ 25 ಲಕ್ಷ. ಒಟ್ಟಿಗೆ 1,25 ಲಕ್ಷದ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಅದರೊಟ್ಟಿಗೆ ನಾಳೆ 18ನೇ ತಾರೀಕಿಗೆ ಬೆಳಿಗ್ಗೆ ಈ ಅಕ್ಷರ ದಾಸೋಹ ಸಂಘಕ್ಕೆ ಕಟ್ಟಡಕ್ಕೆ ಶಂಕುಸ್ಥಾಪನೆಯನ್ನು ಕೂಡ ನೆರವೇರಿಸಲಿದ್ದೇವೆ. ಅದನ್ನು ನಮ್ಮ ಕುರುಂಜಿಯ ಆತ್ಮೀಯರಾದ ನಮ್ಮೆಲ್ಲರ ಹಿರಿಯರು ಆತ್ಮೀಯರಾದಂಥ ಚಿದಾನಂದ ಅವರು ಕೆಸರಕಲ್ಲು ಹಾಕುವ ಮುಖಾಂತರ ಕೆಲಸ ಕೂಡ ಚಾಲನೆ ಕೊಡ್ತಾ ಇದ್ದೇವೆ. ಆದ್ದರಿಂದ ಇವತ್ತು ನಮಗೆ 1.25 ಕೋಟಿ ರೂಪಾಯಿಯನ್ನು ಕಲೆಕ್ಷನ್ ಮಾಡಬೇಕು ಅಂತಾದ್ರೆ ಹೆಚ್ಚಿನ ನಮ್ಮ ಹಳೆ ವಿದ್ಯಾರ್ಥಿಗಳೆಲ್ಲ ಇದರಲ್ಲಿ ಸೇರಿಕೊಳ್ಬೇಕಾಗ್ತದೆ. ಹಳೆ ವಿದ್ಯಾರ್ಥಿಗಳು ಪರ ಊರಿನಲ್ಲೆಲ್ಲ ಇರುವುದರಿಂದ ಅವರನ್ನು ವೈಯಕ್ತಿಕವಾಗಿ ನಮಗೆ ಭೇಟಿ ಮಾಡಲಿಕ್ಕೆ ಆಗದ್ದರಿಂದ ನಿಮ್ಮ ಮುಖಾಂತರ ನಾವು ಇದನ್ನು ಹೇಳಿ ಈ ರೀತಿಯ ಒಂದು ವ್ಯವಸ್ಥೆ ನಡೀತದೆ, ನಿಮ್ಮೆಲ್ಲರ ಸಹಕಾರ ಬೇಕು ಅಂತ ಕೇಳಿಕೊಳ್ಳುವ ಕುರಿತು ಇವತ್ತು ನಮ್ಮ ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶ ಅದು. ಇನ್ನು ಮುಂದಿನದನ್ನೆಲ್ಲ ನಮ್ಮ ಎಂಬಿ ಸದಾಶಿವ ಅವರು ಮಾತಾಡ್ತಾರೆ. ಅನಂತರ ಅಮೃತ ಮಹೋತ್ಸವ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಎಂಬಿ ಸದಾಶಿವ ಅವರು ಮಾತನಾಡಿ, ಅಮೃತ ಮಹೋತ್ಸವದ ಅಂಗವಾಗಿ ಶೈಕ್ಷಣಿಕ, ಆರೋಗ್ಯ, ಉದ್ಯೋಗಿಕ, ಸಾಹಿತ್ಯ, ಸಾಂಸ್ಕೃತಿಕ, ಕ್ರೀಡಾ ಕಾರ್ಯಕ್ರಮಗಳು ನಡೆಯಲಿದೆ. ಎಲ್ಲ ಕಾರ್ಯಕ್ರಮಗಳಿಗೆ ಕಾಲೇಜು ಅಭಿವೃದ್ಧಿ ಸಮಿತಿ, ಶಾಲಾಭಿವೃದ್ಧಿ ಸಮಿತಿ, ಹಳೆ ವಿದ್ಯಾರ್ಥಿಗಳ ಸಂಘ, ಬೋಧಕರು, ಪೋಷಕರು, ವಿದ್ಯಾಭಿಮಾನಿಗಳು ಹಾಗೂ ವಿವಿಧ ಸಂಘ ಸಂಸ್ಥೆಗಳು ಸಹಕಾರವನ್ನು ನೀಡುತ್ತಿದೆ. ವಿಶೇಷವಾಗಿ ಸಮಾಜದ ಅನೇಕ ಮಂದಿ ಗಣ್ಯರು ಸಮಿತಿಗೆ ಸ್ವಯಂ ಪ್ರೇರಿತರಾಗಿ ಸೇರುವ ಮೂಲಕ ಪ್ರೋತ್ಸಾಹವನ್ನ ನೀಡಿದ್ದಾರೆ ಎಂದು ಹೇಳಿದರು. ಸಮಾಜಕ್ಕೆ ನಾಗರಿಕರನ್ನಾಗಿ ರೂಪಿಸಿದಂಥ ಸಂಸ್ಥೆ. ಈ ಸಂಸ್ಥೆಗೆ 75 ವರ್ಷ ತುಂಬಿರುವ ಸಂದರ್ಭದಲ್ಲಿ ಎಲ್ಲ ಹಿರಿಯರನ್ನು ನೆನಪಿಸಿಕೊಳ್ಳುವ ಕೆಲಸ ಮತ್ತು ಮುಂದಿನ ಪೀಳಿಗೆಗೆ ಅತ್ಯುತ್ತಮವಾದಂತಹ ಶಿಕ್ಷಣವನ್ನು ಕೊಟ್ಟು ಅವರ ಅಡಿಪಾಯವನ್ನು ಮತ್ತಷ್ಟು ಭದ್ರಗೊಳಿಸುವ ಹಾಗೂ ಈಗಿನ ಡಿಜಿಟಲೀಕರಣದ ಈ ದಿನಮಾನದಲ್ಲಿ ಹೆಚ್ಚಿನ ರೀತಿಯಲ್ಲಿ ತಾಂತ್ರಿಕವಾಗಿಯೂ ಅವರಿಗೆ ವಿವಿಧ ರೀತಿಯ ಶೈಕ್ಷಣಿಕ ಸೌಲಭ್ಯಗಳನ್ನು ಒದಗಿಸುವಂಥ ನಿಟ್ಟಿನಲ್ಲೂ ನಾವು ಯೋಚನೆ ಮಾಡಿದ್ದೇವೆ. ನಮ್ಮ ಅದೃಷ್ಟವಶಾತ್
ಸಹಕಾರಿಗಳಾದಂಥ ಸೀತಾರಾಮ್ ರೈ ಅವರು, ಹಾಗೆ ಇಲ್ಲಿ ಅತ್ಯಂತ ಕ್ರಿಯಾಶೀಲರಾಗಿರುವ ಪ್ರಿನ್ಸಿಪಾಲ್ ಹಾಗೂ ಉಪಪ್ರಾಂಶುಪಾಲರು ಮತ್ತು SDMC ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರಾದ ನಿಮ್ಮ ಪತ್ರಕರ್ತರಲ್ಲಿ ಒಬ್ಬರಾದಂಥ ಹಸೀನಾನ್ ಅವರಿದ್ದಾರೆ. ಹೀಗೆ ಎಲ್ಲ ರೀತಿಯಲ್ಲೂ ಒಂದು ಸುಸಜ್ಜಿತವಾದಂಥ ವಿಸ್ತೃತವಾದ ತಂಡವನ್ನು ರಚಿಸಿಕೊಂಡು ಈ ಒಂದು ಕಾರ್ಯಕ್ಕೆ ನಾವು ಮುಂದಾಗಿದ್ದೇವೆ. 1,25,00,000 ದೊಡ್ಡ ಯೋಜನೆಯನ್ನು ಹಮ್ಮಿಕೊಂಡು ಅದರಲ್ಲಿ ಯಾವುದೇ ರೀತಿಯ ಸಂಗ್ರಹಕ್ಕೆ ತೊಡಗದೆ ಕೂಡ ನಾವು. ಸುದ್ದಿಗೋಷ್ಠಿಯಲ್ಲಿ ಸಂಘಟನಾ ಕಾರ್ಯದರ್ಶಿಯಾಗಿ KM ಮುಸ್ತಫಾ, ಸಂಚಾಲಕರಾಗಿ ಪ್ರಾಂಶುಪಾಲ ಮೋಹನ್ ಗೌಡ ಪೊಮ್ಮೆಟ್ಟಿ, ಪ್ರಕಾಶ್ ಮೊಡಿತಾಯ, SDMC ಅಧ್ಯಕ್ಷರಾದ ಮಂಜುಳಾ ಬಡಿಗೇರ್, SDMC ಉಪಾಧ್ಯಕ್ಷರಾದ ಹಸೈನರ್ ಜಯನಕರ ಉಪಸ್ಥಿತರಿದ್ದರು. ಪುಷ್ಪರಾಜ್ ಶೆಟ್ಟಿ, V4 ನ್ಯೂಸ್, ಸುಳ್ಯ. ಉಡುಪಿ ಜಿಲ್ಲಾ ಪೊಲೀಸ್ ಹಾಗೂ ಆರಕ್ಷಕ ಠಾಣೆ ಬೈಂದೂರು ವತಿಯಿಂದ ಪೊಲೀಸ್ ಇಲಾಖೆಯ ಮಹತ್ವಾಕಾಂಕ್ಷೆಯ ದೃಷ್ಟಿ ಯೋಜನೆ ಉದ್ಘಾಟನೆಯು ಬೈಂದೂರು ರೋಟರಿ ಭವನದಲ್ಲಿ ನಡೆಯಿತು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹರಿರಾಮ್ ಶಂಕರ್ ಅವರು ದೀಪ ಬೆಳಗುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಉಡುಪಿ ಜಿಲ್ಲೆಯಲ್ಲಿ ಅಪರಾಧ ಪ್ರಕರಣಗಳಿಗೆ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ರಾಜ್ಯದಲ್ಲಿಯೇ ಪ್ರಥಮ ಬಾರಿಗೆ ದೃಷ್ಟಿ ಎಂಬ ವಿನೂತನ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ದೃಷ್ಟಿ ಯೋಜನೆಯನ್ನ ಬೈಂದೂರು ಆರಕ್ಷಕರ ಠಾಣೆ ವ್ಯಾಪ್ತಿಯ ಬೈಂದೂರು ಮತ್ತು ಯಡ್ತೆರೆ ವ್ಯಾಪ್ತಿಯಲ್ಲಿ ಅನುಷ್ಠಾನಗೊಂಡಿದೆ. ಗಾರ್ಡ್ಗಳ ವೇತನವನ್ನ ಸ್ಥಳೀಯರೇ ಸಂಗ್ರಹಿಸಿ ಸಂಸ್ಥೆಗೆ ನೀಡಲಿದ್ದಾರೆ. ಅನುಮಾನಾಸ್ಪದ ವ್ಯಕ್ತಿಗಳು, ಅನೈತಿಕ ಚಟುವಟಿಕೆಗಳ ಬಗ್ಗೆಯೂ ಇವರು ಪೊಲೀಸರಿಗೆ ಮಾಹಿತಿ ನೀಡಲಿದ್ದಾರೆ. ಮುಂದೆ ಇದನ್ನ ಎಲ್ಲ ವಾರ್ಡ್ ಸಹಿತ ಜಿಲ್ಲೆಗೆ ವಿಸ್ತರಿಸುವ ಉದ್ದೇಶವೂ ಇದೆ ಎಂದರು. ಮಾನ್ಯ ಗೃಹ ಸಚಿವರಾಗಿರುವಂತಹ ಜಿ ಪರಮೇಶ್ವರ್ ಅವರು ನಮ್ಮ ಮನೆಗೆ ಪೊಲೀಸ್ ಅಂತ ಹೇಳಿ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಅದರಲ್ಲಿ 50ರಿಂದ 100 ಜನ ಅವ್ರದ್ದು ಗ್ರೂಪ್ಸ್ ಫಾರ್ಮ್ ಮಾಡಿ ಅವರಿಗೆ ಲೀಡರ್ಸ್ ಐಡೆಂಟಿಫೈ ಮಾಡಿ ಅವರೊಟ್ಟಿಗೆ ರೆಗ್ಯುಲರ್ ಸಂಪರ್ಕದಲ್ಲಿ ಇರಬೇಕು ಅಂತ ಒಂದು ಇನ್ಸ್ಟ್ರಕ್ಷನ್ ಇತ್ತು. ಅದನ್ನು ಮುಂದುವರಿಸಿ ನಾವು ಉಡುಪಿ ಜಿಲ್ಲೆಯಲ್ಲಿ ದೃಷ್ಟಿ ಯೋಜನೆ ಅಂತ ಶೀರ್ಷಕದಲ್ಲಿ ನಾವು ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದೀವಿ. ಎಲ್ಲಿ ಕಳ್ಳತನ ಜಾಸ್ತಿ ಆಗ್ತದೆ ಆ ಥರ ಏರಿಯಾಗಳಲ್ಲಿ 50ರಿಂದ 100 ಮನೆಗಳು ಹಾಗೂ ಅಂಗಡಿ ಮುಂಗಟ್ಟುಗಳನ್ನು ಜಾಯಿನ್ ಮಾಡಿಸಿ ಅವರಿಂದ ಖಾಸಗಿ ಸೆಕ್ಯೂರಿಟಿ ಅವರೊಟ್ಟಿಗೆ ಲಿಂಕ್ ಮಾಡಿ ಸೆಕ್ಯೂರಿಟಿ ಗಾರ್ಡನ್ನು ಹೈರ್ ಮಾಡುವಂಥ ಕಾರ್ಯಕ್ರಮ. ಅದಲ್ಲದೆ ಆ ಸೆಕ್ಯೂರಿಟಿ ಗಾರ್ಡನ್ನು ನಾವು ನಮ್ಮ ಪೊಲೀಸ್ ಇಲಾಖೆಯವರೊಟ್ಟಿಗೆ ರೆಗ್ಯುಲರ್ಲಿ ಇಂಟ್ರಾಕ್ಷನಲ್ಲಿ ಇಟ್ಕೊಂಡು ಮತ್ತು ನಮ್ಮ ನೈಟ್ ರೌಂಡ್ ಆಫೀಸರ್ಸ್ ಅವರೊಟ್ಟಿಗೆ ಸಂಪರ್ಕದಲ್ಲಿ ಇಟ್ಕೊಂಡು ಈ ಏರಿಯಾದಲ್ಲಿ ಆಗುವಂಥ ಕಳ್ಳತನ ಪ್ರಕರಣಗಳಾಗಬಾರದು ಅಂತ ನಿಟ್ಟಿನಲ್ಲಿ ಒಂದು ಕಾರ್ಯಕ್ರಮ ಆಯೋಜಿಸಿದ್ದೀವಿ. ಕೊಲ್ಲೂರು ಶ್ರೀ ಮೂಕಾಂಬಿಕಾ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಕೆ. ಬಾಬು ಶೆಟ್ಟಿ ಅವರು ಮಾತನಾಡಿ, ಪೊಲೀಸರು ಮತ್ತು ಸಾರ್ವಜನಿಕರ ನಡುವಿನ ಜನಸ್ನೇಹಿ ಯೋಜನೆಗಳು ಅಪರಾಧ ಸಂಖ್ಯೆ ಇಳಿಮುಖದ ಜೊತೆಗೆ ಕಳ್ಳತನ ಮುಂತಾದ ಪ್ರಕರಣ ತಡೆಗಟ್ಟಲು ಅನುಕೂಲವಾಗುತ್ತದೆ ಎಂದರು. ರಾತ್ರಿ ಕಾಲದಲ್ಲಿ ಕಳ್ಳರು ಎಲ್ಲಿ ಹೋಗ್ತಾರೆ, ಎಲ್ಲಿ ಬರ್ತಾರೆ, ಅಥವಾ ಕಳ್ಳ ಸಾಮಾನುಗಳನ್ನ ಯಾವ ರೀತಿ ಸಾಗಿಸ್ತಾರೆ, ಗೋಕಳ್ಳತನ ಯಾವ ರೀತಿ ಆಗ್ತದೆ ಅನ್ನೋದನ್ನ ಅದರಲ್ಲಿ ಮಾನಿಟರ್ ಮಾಡಿದ್ರೆ ನಾವು ತಿಳಿದುಕೊಳ್ಳಿಕ್ಕಾಗ್ತದೆ. ಅಪರಿಚಿತ ವ್ಯಕ್ತಿಗಳು ಅಥವಾ ಅಪರಿಚಿತ ವಾಹನಗಳು ಬಂದಾಗ ಅವುಗಳನ್ನ ಮಾನಿಟರ್ ಮಾಡುವಂತ ವ್ಯವಸ್ಥೆಯನ್ನು ಮಾಡಿ ಎಲ್ಲಿ ಹೋಗ್ತೇವೆ ಅನ್ನೋದನ್ನ ತಿಳಿದುಕೊಂಡ್ರೆ ಸುಮಾರು ಒಂದು 50ರಿಂದ 60% ಕಳ್ಳತನವನ್ನ ಕಮ್ಮಿ ಮಾಡಲಿಕ್ಕೆ ಅವಕಾಶ ಇದೆ ಎನ್ನುವ. ಜಂಬೂಸ್ಟರ್ ಸೆಕ್ಯೂರಿಟಿ ಮತ್ತು ಫೆಸಿಲಿಟಿ ಸರ್ವಿಸ್ನ HR ಕಾವ್ಯ ಅವರು ಮಾತನಾಡಿ, ಒಂದು ಪ್ರದೇಶದಲ್ಲಿ 50ರಿಂದ 150 ಮನೆಗಳನ್ನು ಕೇಂದ್ರೀಕರಿಸಿಕೊಂಡು ಸಂಪೂರ್ಣ ತರಬೇತಿ ಪಡೆದ ಗಾರ್ಡ್ ಅನ್ನು ನೇಮಕ ಮಾಡಿ ಕಳ್ಳತನ ಸೇರಿದಂತೆ ಅಪರಾಧಗಳನ್ನು ತಡೆಯುವ ಯೋಜನೆಯೇ ದೃಷ್ಟಿ. ಇದಕ್ಕೆ ಬೇಕಾದ ಮಾನವ ಸಂಪನ್ಮೂಲಗಳನ್ನು ನಮ್ಮ ಸಂಸ್ಥೆ ಪೂರೈಕೆ ಮಾಡುತ್ತದೆ. ಇಲ್ಲಿಗೆ ನೇಮಕ ಮಾಡುವ ಗಾರ್ಡ್ ಪ್ರಥಮ ಚಿಕಿತ್ಸೆ, ತುರ್ತು ಪರಿಸ್ಥಿತಿ ಮತ್ತು ವಿಪತ್ತು ನಿರ್ವಹಣೆಯ ಬಗ್ಗೆಯೂ ಸಂಪೂರ್ಣ ತರಬೇತಿಯನ್ನ ಪಡೆದಿರುತ್ತಾರೆ. ಗಾರ್ಡ್ ಮಿಲಿಟರಿ ಸಮವಸ್ತ್ರದೊಂದಿಗೆ ಬಂದೂಕು, ಪಿಸ್ತೂಲ್, ವಾಕಿಟಾಕಿ, ಸರ್ಚ್ ಲೈಟ್, ಪೊಲೀಸ್ ವೆರಿಫಿಕೇಷನ್ ಸಹಿತ ಎಲ್ಲಾ ವ್ಯವಸ್ಥೆಯೊಂದಿಗೆ ಕಾವಲು ಕಾಯುವ ಕಾರ್ಯ ಮಾಡಲಿದ್ದಾರೆ ಎಂದರು. ಈಗಾಗಲೇ ನಾವು ದೃಷ್ಟಿ ಯೋಜನೆಯನ್ನು ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಉಡುಪಿ ಜಿಲ್ಲೆಯಲ್ಲಿ ಪ್ರಾರಂಭಿಸಿದ್ದು, ಇದೀಗ ನಾವು ಬೈಂದೂರು ತಾಲೂಕಿನಲ್ಲೂ ಕೂಡ ಇದನ್ನು ಪ್ರಾರಂಭಿಸಿದ್ದೇವೆ. ಮೇಯ್ನಾಗಿ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸಿದಂತಹ ಒಂದು ಉದ್ದೇಶವೇನೆಂದರೆ ಕಳ್ಳತನವನ್ನು ಹಾಗೂ ದರೋಡೆ ಆಗಿರ್ಬೋದು, ಮರ್ಡರ್ ಕೇಸಸ್ಗಳಾಗಿರ್ಬೋದು, ಇದನ್ನು ತಡೆಗಟ್ಟಲಿಕ್ಕೋಸ್ಕರ. ಹಾಗಾಗಿ ಈಗ ಈ ದಿನ ನಾವು ಬೈಂದೂರಲ್ಲಿ ಒಂದು ಪ್ರಾರಂಭ ಮಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಬೈಂದೂರು ಸನೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಗಿರೀಶ್ ಬೈಂದೂರು, ಪಟ್ಟಣ ಪಂಚಾಯತ್ ನಾಮನಿರ್ದೇಶಿತ ಸದಸ್ಯರಾದ ನಾಗರಾಜ್ ಕಾಣಿಕ, ನಾಗರಾಜ್ ಶೆಟ್ಟಿ, ಸದಾಶಿವ ಡಿ ಪಡ್ವರಿ, ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಮೋಹನ್ ಪೂಜಾರಿ, ಪೊಲೀಸ್ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು.
ಕುಂದಾಪುರ ಪೊಲೀಸ್ ಉಪಾಧೀಕ್ಷಕ ಎಚ್ಡಿ ಕುಲಕರ್ಣಿ ಪ್ರಾಸ್ತಾವಿಕ ಮಾತುಗಳನ್ನಾಡಿದ್ರು. ಬೈಂದೂರು ಆರಕ್ಷಕರ ಠಾಣೆಯ ಠಾಣಾಧಿಕಾರಿ ತಿಮೇಶ್ ಬಿಎನ್ ಸ್ವಾಗತಿಸಿದ್ರು. ಪತ್ರಕರ್ತ ಅರುಣ್ಕುಮಾರ್ ಶಿರೂರು ಕಾರ್ಯಕ್ರಮವನ್ನು ನಿರೂಪಿಸಿದ್ರು. ಕ್ರೈಮ್ ಇನ್ಸ್ಪೆಕ್ಟರ್ ನವೀನ್ ಪಿ ಬೋರ್ಕರ್ ವಂದಿಸಿದ್ರು. ಜೆಪಿ ಬಡಾಕೆರೆ, ವಿ4 ನ್ಯೂಸ್, ಬೈಂದೂರು. ಕೊಕ್ಕಡ ಗ್ರಾಮದ ಸೌತಡ್ಕ ಕಡೀರ ಪ್ರದೇಶದಲ್ಲಿ ಕಾಡಾನೆ ದಾಳಿ ಮರುಕಳಿಸಿ ಅಪಾರ ಕೃಷಿ ಹಾನಿ ಉಂಟು ಮಾಡಿದ ಘಟನೆ ನಡೆದಿದೆ. ಸೌತಡ್ಕ ಮುರತ್ತ ಮೇಲ್ ಬಳಿ ನಡೆದುಕೊಂಡು ಹೋಗುತ್ತಿದ್ದ ವೇಳೆ 2 ಕಾಡಾನೆಗಳು ದಾಳಿ ನಡೆಸಿ ಸ್ಥಳೀಯ ನಿವಾಸಿ ಬಾಲಕೃಷ್ಣ ಶೆಟ್ಟಿ ಮೃತಪಟ್ಟಿದ್ದ ಘಟನೆ ಇತ್ತೀಚೆಗೆ ನಡೆದಿತ್ತು. ಈ ಸಮಯದಲ್ಲಿ ಕುಶಾಲನಗರದಿಂದ ಆಗಮಿಸಿದ ಎಲಿಫೆಂಟ್ ಟಾಸ್ಕ್ ಫೋರ್ಸ್ ನೆರವಿನಿಂದ ಅರಣ್ಯ ಇಲಾಖೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ರಾತ್ರಿ ಹಗಲು 3-4 ದಿನಗಳ ಸತತ ಪ್ರಯತ್ನದಿಂದ ಆನೆಗಳನ್ನು ಕಾಡಿಗೆ ಅಟ್ಟಿಸಿದ್ರು. ಆದರೂ ಇದೀಗ ಪುನಃ ಇದೇ ಪ್ರದೇಶದಲ್ಲಿ ಕಾಡಾನೆ ಅಟ್ಟಹಾಸ ಮರುಕಳಿಸಿದ್ದು ಸಾರ್ವಜನಿಕರಲ್ಲಿ ಆತಂಕವನ್ನ ಉಂಟುಮಾಡಿದೆ. ಮಂಗಳವಾರ ರಾತ್ರಿ ಕಡೀರ ಕೋಟಿಯಪ್ಪ ಗೌಡ ಹಾಗೂ ಕಡೀರ ಗೋಪಾಲ್ ಅವರ ಕೃಷಿ ತೋಟಗಳಿಗೆ ನುಗ್ಗಿದ ಕಾಡಾನೆಯು ಬಾಳೆ, ತೆಂಗು, ಅಡಿಕೆ ಗಿಡಗಳು ಹಾಗೂ ನೀರಿನ ಡ್ರಮ್ಗಳಿಗೆ ಹಾನಿಯುಂಟು ಮಾಡಿದೆ. ಈ ದಾಳಿಯಿಂದ ರೈತರಿಗೆ ಭಾರೀ ಆರ್ಥಿಕ ನಷ್ಟವಾಗಿದೆ. ಘಟನಾ ಸ್ಥಳಕ್ಕೆ ಉಪವಲಯ ಅರಣ್ಯಾಧಿಕಾರಿ ಶಿವಾನಂದಾಚಾರ್ಯ, ವೀಕ್ಷಕ ದಾಮೋದರ್ ಅವರು ಭೇಟಿ ನೀಡಿ ಹಾನಿಯನ್ನ ಪರಿಶೀಲಿಸಿದ್ರು. ಸರ್ಕಾರದಿಂದ ಸೂಕ್ತ ಪರಿಹಾರ ಒದಗಿಸುವ ಭರವಸೆಯನ್ನ ನೀಡಿದ ಅವರು ಸಾರ್ವಜನಿಕರು ಎಚ್ಚರಿಕೆಯಿಂದ ಇರಬೇಕೆಂದು ತಿಳಿಸಿದ್ರು. ಕಾಡಾನೆಗಳ ನಿರಂತರ ದಾಳಿಯಿಂದ ಅರಣ್ಯ ಸಿಬ್ಬಂದಿಗಳಿಗೂ ತಲೆನೋವು ಹೆಚ್ಚುತ್ತಿದ್ದು, ಈ ಸಮಸ್ಯೆ ಪರಿಹಾರಕ್ಕೆ ಶಾಶ್ವತ ಕ್ರಮ ಕೈಗೊಳ್ಳಬೇಕೆಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. ಪ್ರಶಾಂತ್, ವಿ4 ನ್ಯೂಸ್, ನೆಲ್ಯಾಡಿ. ಕುಂದಾಪುರ ತಾಲೂಕಿನ ತ್ರಾಸಿ ಹಾಗೂ ಬೈಂದೂರು ತಾಲೂಕಿನ ಮರವಂತೆ ಈ 2 ಸ್ಥಳಗಳ ಮಧ್ಯಭಾಗದ ಗಡಿ ಗುರುತು ಮಾಡುವ ಕಾರ್ಯ ರಾಷ್ಟ್ರೀಯ ಹೆದ್ದಾರಿಯ 66ರ ಬಳಿ ನಡೆದಿದೆ. ತ್ರಾಸಿ ಮತ್ತು ಮರವಂತೆ ಮಧ್ಯಭಾಗದ ನಡುವೆ ತ್ರಾಸಿ ಗ್ರಾಮದ ಗಡಿ ಗುರುತು ಮಾಡಿಕೊಡುವಂತೆ ತ್ರಾಸಿ ಗ್ರಾಮ ಪಂಚಾಯತ್ ಮನವಿಯ ಮೇರೆಗೆ ಕುಂದಾಪುರ ತಹಶೀಲ್ದಾರ್ ಅವರು ರಾಷ್ಟ್ರೀಯ ಹೆದ್ದಾರಿ 66ರ ಬಳಿ ತ್ರಾಸಿ ಗ್ರಾಮದ ಗಡಿ ಹಾಗೂ ಅದೇ ಹೆದ್ದಾರಿಯ ಮರವಂತೆ ಈ 2 ಸ್ಥಳಗಳು ಸಂಧಿಸುವ ಗಡಿ ಗುರುತು ಮಾಡುವಂತೆ ತ್ರಾಸಿ ಗ್ರಾಮದ ಬೀಚ್ ಬಳಿ ಕುಂದಾಪುರ ಮತ್ತು ಬೈಂದೂರು ತಾಲೂಕು ಗಡಿ ನಿರ್ಧರಿಸುವ ಬಗ್ಗೆ ಜಂಟಿ ಮೋಜಣಿಗೆ ಆದೇಶಿಸಿದರು. ತಹಶೀಲ್ದಾರ್ ಆದೇಶದಂತೆ ತ್ರಾಸಿ ಗ್ರಾಮದ ಸೌಪರ್ಣಿಕಾ ನದಿ ಸೇತುವೆ ಸಮೀಪ ಕುಂದಾಪುರ ಮತ್ತು ಬೈಂದೂರು ತಾಲೂಕು ಗಡಿ ನಿರ್ಧರಿಸಲು ಒಂಡ್ಸೆ ಕಂದಾಯ ನಿರೀಕ್ಷಕ ರಾಘವೇಂದ್ರ ದೇವಾಡಿಗ ಮತ್ತು ತಾಲೂಕು ಸರ್ವೇಯರ್ ಯೂಸುಫ್ ಮತ್ತು ಮಹೇಶ್ ಅವರು ಸ್ಥಳಕ್ಕೆ ಆಗಮಿಸಿ ಗಡಿ ಗುರುತು ಮಾಡಿದರು. ಈ ಸಂದರ್ಭ ತ್ರಾಸಿ ಕಂದಾಯ ನಿರೀಕ್ಷಕ ರಾಘವೇಂದ್ರ, ಗ್ರಾಮ ಪಂಚಾಯತ್ನ ಅಧ್ಯಕ್ಷ ಮಿಥುನ್ ಎಂಡಿ ಬಿಜೂರು, ಮರವಂತೆ ಗ್ರಾಮ ಪಂಚಾಯತ್ನ ಅಧ್ಯಕ್ಷ ನಾಗರಾಜ್ ಪಟಗಾರ್, ತ್ರಾಸಿ ಗ್ರಾಮ ಪಂಚಾಯತ್ನ ಪಿಡಿಒ ಶೋಭಾ, ಮರವಂತೆ ಗ್ರಾಮ ಪಂಚಾಯತ್ನ ಪಿಡಿಒ ಗೀತಾ, ತ್ರಾಸಿ ಗ್ರಾಮ ಆಡಳಿತಾಧಿಕಾರಿ ಅನಿಲ್, ಮರವಂತೆ ಗ್ರಾಮ ಆಡಳಿತಾಧಿಕಾರಿ ಸಂದೀಪ್ ಭಂಡಾರ್ಕರ್, ತ್ರಾಸಿ ಗ್ರಾಮ ಪಂಚಾಯತ್ನ ಲೆಕ್ಕ ಸಹಾಯಕ ಶಿವಾನಂದ, ತ್ರಾಸಿ ಮತ್ತು ಮರವಂತೆ ಗ್ರಾಮ ಪಂಚಾಯತ್ನ ಸದಸ್ಯರು, ಮಾಜಿ ಸದಸ್ಯರು, ಸಿಬ್ಬಂದಿಗಳು, ಗ್ರಾಮಸ್ಥರು ಉಪಸ್ಥಿತರಿದ್ದರು. ಯಾವುದೇ ಗ್ರಾಮ ಆಗಲಿ ಅದರ ಗಡಿ ಗುರುತು ತುಂಬ ಮುಖ್ಯವಾಗಿರ್ತದೆ. ಯಾಕೆಂದರೆ ಈಗ ನಾವು ಈಗಾಗಲೇ ತುಂಬ ಆ ಥರದ ಸಂಗತಿಯನ್ನು ಎದುರಿಸಿದ್ದೇವೆ. ಉದಾಹರಣೆಗೆ ಒಂದು ಅಪರಿಚಿತ ಶವ, ಈಗ ಸಮುದ್ರ ಆಗಲಿ ಹೊಳೆ ಆಗಲಿ ಯಾವುದಾದ್ರೂ ಅಪರಿಚಿತ ಶವ ಬಂದರೆ ಅದು ಯಾವ ಪ್ಲೇಸಲ್ಲಿ ಬಿದ್ದಿದೆ ಆ ಪಂಚಾಯತ್ ಅವರೇ ಅದನ್ನು ದಫನ ಮಾಡುವಂಥ ಕಾರ್ಯಕ್ರಮ ಮುಂಚೆಯಿಂದ ನಡೆದು ಬಂದಿರ್ತದೆ. ಹಾಗಾಗಿ ಆ ನಿಟ್ಟಿನಲ್ಲಿ ಹಾಗೆ ಮತ್ತು ಈ ಬೀಚಲ್ಲಿ ಗೂಡಂಗಡಿಗಳು ಬೇರೆ ಬೇರೆ ಥರದವರು ಬಂದು ಇಲ್ಲಿ ರಾತ್ರಿ ಹಾಕಿ ಶೆಡ್ ಹಾಕಿ ಬೆಳಿಗ್ಗೆ ಓಪನ್ ಮಾಡ್ತಾರೆ. ಟೂರಿಸಮ್ ಅವರು ಅದನ್ನು ಪಂಚಾಯತ್ ಅವ್ರಿಗೆ ನೋಟಿಸ್ ಮಾಡಿ ತೆಗಿರಿ ಅಂತ ಹೇಳ್ತಾರೆ. ಅದು ನಮ್ಮ ಗಡಿ ಎಲ್ಲಿ ತನಕ ಬರ್ತದೆ ಅಂತೇಳಿ ನಮಗೂ ಸಹ ಗೊತ್ತಿರೋದಿಲ್ಲ. ಹಾಗಾಗಿ ಅದು ಎಲ್ಲ ಇಲಾಖೆ ಕಾರ್ಯಕ್ರಮಗಳಿಗೂ ಸಹ ಇದೊಂದು ಪೂರಕ ವಾತಾವರಣ ಸೃಷ್ಟಿ ಮಾಡ್ತದೆ. ಹಾಗಾಗಿ ಇದನ್ನೊಂದು ತುಂಬ ಮುಖ್ಯವಾಗಿರ್ತದೆ, ಇದೊಂದು ಗಡಿ ಗುರುತನ್ನು ಮಾಡಿಕೊಡೋದು. ಹಾಗಾಗಿ ಆ ನಿಟ್ಟಿನಲ್ಲಿ ಕಂದಾಯ ಇಲಾಖೆಯವರು ಏನು ಮಾಡಿಕೊಟ್ಟಿದ್ದಾರೆ ಅವರಿಗೆ ವಿಶೇಷವಾಗಿ ಧನ್ಯವಾದ ಸಲ್ಲಿಸ್ತೇನೆ. ಜೆಪಿ ಬಡಾಕೆರೆ, ವಿ4 ನ್ಯೂಸ್, ಬೈಂದೂರು. ಮಾನಸಿಕ ಸ್ಥಿಮಿತವನ್ನು ಕಳೆದುಕೊಂಡಿರುವ ಮಹಿಳೆಯೋರ್ವರು ಖಾಸಗಿ ಬಸ್ ನಿಲ್ದಾಣದಲ್ಲಿರುವ ವೃತ್ತವನ್ನು ಏರಿ ಮೇಲೆ ಕುಳಿತು ತನ್ನ ಸಮಸ್ಯೆಯನ್ನು ಆಲಿಸಲು ಡಿಸಿ ಬರಬೇಕೆಂದು ಹಠ ಹಿಡಿದು ಕುಳಿತ ಘಟನೆಯು ಮೂಡುಬಿದ್ರೆಯಲ್ಲಿ ನಡೆದಿದೆ. ತಾನು ಮೂಡುಬಿದ್ರೆ ನಿವಾಸಿ ಎಂದು ಹೇಳುತ್ತಿರುವ ಈಕೆ ಬೆಳ್ತಂಗಡಿ ತಾಲೂಕಿನ ಪೆರಿಂಜೆಯವರು ಎಂದು ತಿಳಿದು ಬಂದಿದೆ. ಮಹಿಳೆ ತನಗೆ 3 ಮಕ್ಕಳಿದ್ದಾರೆ ಎಂದು ತಿಳಿಸಿದ್ದಾರೆ.
ಪೊಲೀಸರು ಹಾಗೂ ಸಾರ್ವಜನಿಕರು ಅವರ ಬಳಿ ಮಾತನಾಡಿದಾಗ, ನಿಮ್ಮಲ್ಲಿ ಮಾತನಾಡುವುದಿಲ್ಲ, ನೇರ ಡಿಸಿ ಜೊತೆಗೆ ಮಾತನಾಡಬೇಕು, ನನ್ನ ಸಮಸ್ಯೆಯನ್ನು ಅವರ ಮುಂದೆ ಮಾತ್ರ ಹೇಳುತ್ತೇನೆ ಎಂದು ಹಠ ತೊಟ್ಟಿದ್ದಾರೆ. ಈ ಮಹಿಳೆ 2 ದಿನಗಳ ಹಿಂದೆ ರಾತ್ರಿಯ ವೇಳೆ ಇದೇ ರೀತಿ ವೃತ್ತವನ್ನು ಏರಿ ಕುಳಿತಿದ್ದು, ಆ ಸಂದರ್ಭ ಮೂಡುಬಿದ್ರೆ ಪೊಲೀಸರು ಕೆಳಗಿಳಿಸಿದ್ದಾರೆನ್ನಲಾಗಿದ್ದು, ಇದೀಗ ಮತ್ತೆ 2ನೇ ಬಾರಿ ವೃತ್ತವನ್ನು ಏರಿ ಕುಳಿತಿದ್ದಾರೆ ಎನ್ನಲಾಗಿದೆ. ಪ್ರೇಮಶ್ರೀ, ವಿ4 ನ್ಯೂಸ್, ಮೂಡುಬಿದ್ರೆ. ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆ ಬಡ ಜನರು ಬದುಕು ಕಟ್ಟಿಕೊಳ್ಳಲು ಅನುಕೂಲವಾಗಿದೆ. ಪಂಚ ಗ್ಯಾರಂಟಿ ಯೋಜನೆಯಿಂದ ಜನರ ಖರೀದಿ ಸಾಮರ್ಥ್ಯ ಕೂಡ ಹೆಚ್ಚಾಗಿದೆ ಎಂದು ಮಾಜಿ ಸಚಿವ ಕೆಪಿಸಿಸಿ ಪ್ರಚಾರ ಸಮಿತಿಯ ಅಧ್ಯಕ್ಷ ವಿನಯಕುಮಾರ್ ಸೊರಕೆ ಹೇಳಿದರು. ಉಡುಪಿಯಲ್ಲಿಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯ ಸರ್ಕಾರ ಮಂಡಿಸಿರುವ 4.9 ಲಕ್ಷ ಕೋಟಿ ರೂಪಾಯಿ ಬಜೆಟ್ನಲ್ಲಿ 1 ಲಕ್ಷ ಕೋಟಿ ರೂಪಾಯಿ ಗ್ಯಾರಂಟಿ ಯೋಜನೆ ಸಹಿತ ವಿವಿಧ ಯೋಜನೆಗಳ ಮೂಲಕ ಜನರಿಗೆ ವರ್ಗಾವಣೆಯಾಗುತ್ತಿದೆ. ಇದರಿಂದ ಜನರ ಖರೀದಿ ಸಾಮರ್ಥ್ಯ ಹೆಚ್ಚಳವಾಗಿದೆ. ಅಲ್ಲದೆ ರಾಜ್ಯದ ಜನರ ತಲಾ ಆದಾಯ ಕೂಡ ಹೆಚ್ಚಳವಾಗಿದ್ದು, 2024-25ನೇ ಸಾಲಿನಲ್ಲಿ ಕರ್ನಾಟಕ ದೇಶದಲ್ಲೇ ಅತಿ ಹೆಚ್ಚು ತಲಾ ಆದಾಯ ಹೊಂದಿರುವ ರಾಜ್ಯವಾಗಿ ಹೊರಹೊಮ್ಮಿದೆ ಎಂದರು. ಚುನಾವಣೆ ಸಂದರ್ಭದಲ್ಲಿ ಗ್ಯಾರಂಟಿ ಯೋಜನೆಯಿಂದ ರಾಜ್ಯ ದಿವಾಳಿಯಾಗುತ್ತದೆ, ಬಿಟ್ಟಿ ಭಾಗ್ಯದಿಂದ ಜನರು ಸೋಮಾರಿಯಾಗುತ್ತಾರೆ ಎಂದು ಬಿಜೆಪಿ ಟೀಕೆ ಮಾಡಿತ್ತು. ಆದರೆ ಈಗ ಬಿಜೆಪಿ ಆಡಳಿತವಿರುವ ರಾಜ್ಯಗಳಲ್ಲಿಯೇ ಗ್ಯಾರಂಟಿ ಯೋಜನೆ ಜಾರಿ ಮಾಡಿದ್ದಾರೆ ಎಂದು ಟೀಕಿಸಿದರು. ನಮ್ಮ ಸರ್ಕಾರಿ ನೌಕರರ ವೇತನವನ್ನು 7ನೇ ವೇತನವನ್ನು 23,000 ಕೋಟಿ ರೂಪಾಯಿಗೋಸ್ಕರ ಈ ಸರ್ಕಾರ ಬಂದ ನಂತರ ಖರ್ಚು ಮಾಡ್ತಾ ಇದೆ. ಅದೇ ರೀತಿಯಲ್ಲಿ ಅಂಗನವಾಡಿ ಕಾರ್ಯಕರ್ತರಿರ್ಬೋದು, ಆಶಾ ಕಾರ್ಯಕರ್ತರಿರ್ಬೋದು, ಇವರೆಲ್ಲ ಮಾಸಾಸನವನ್ನು ಏರಿಸುವಂತ ಕೆಲಸ ಕಾರ್ಯ ಕೂಡ ಸರ್ಕಾರ ಮಾಡಿದೆ. ಈ ದೃಷ್ಟಿಯಲ್ಲಿ ಸಾಧಾರಣ 1 ಲಕ್ಷ ಕೋಟಿ ರೂಪಾಯಿ ಸರ್ಕಾರದ ಬಜೆಟಿನ ಹಣ ಜನರಿಗೆ ಟ್ರಾನ್ಸ್ಫರ್ ಆಗ್ತಾ ಇದೆ. ಜನರಿಗೆ ಇವತ್ತು ಅದು ರೀಚ್ ಆಗ್ತಾ ಇದೆ. 1 ಲಕ್ಷ ಕೋಟಿ ರೂಪಾಯಿ ಇವತ್ತು ಸರ್ಕಾರ ರೀಚ್ ಆಗ್ತದೆ ಅಂತ ಹೇಳಿದ್ರೆ ಅದು ಅವರ ಜನರ ಕೈಯಲ್ಲಿ ಉಳಿದಿಲ್ಲ, ಅದು ಟ್ರಾನ್ಸಾಕ್ಷನ್ ಆಗ್ತದೆ. ವ್ಯಾಪಾರ ವಹಿವಾಟು ಇವತ್ತು ಬೇರೆ ಬೇರೆ ರೀತಿಯಲ್ಲಿ ಟ್ರಾನ್ಸಾಕ್ಷನ್ ಆಗುವಂತ ಅವಕಾಶ ಆಗ್ತದೆ. ಅದೇ ರೀತಿಯಾಗಿ ಜನರಿಗೆ ಕೂಡ ಇವತ್ತು ಪರ್ಚೇಸಿಂಗ್ ಕೆಪಾಸಿಟಿ ಕೂಡ ಜಾಸ್ತಿ ಆಗ್ತದೆ. ಇದರಿಂದ ಪರ್ಚೇಸಿಂಗ್ ಕೆಪಾಸಿಟಿ ಕೂಡ ಜಾಸ್ತಿ ಆಗ್ತದೆ. ಅದೇ ರೀತಿಯಾಗಿ ಇದರಲ್ಲಿ ಯಾವುದೇ ರೀತಿಯ ಭ್ರಷ್ಟಾಚಾರದ ಪ್ರಶ್ನೆ ಇರುವುದಿಲ್ಲ. ಅದೇ ರೀತಿಯಾಗಿ ಇನ್ನಷ್ಟು ಇವತ್ತು ಜನರ ಒಂದು ಜೀವನ ಪದ್ಧತಿ ಕೂಡ ಇವತ್ತು ಇನ್ಕ್ರೀಸ್ ಆಗುವಂತ ಅವಕಾಶಗಳು ಕಾಣ್ತಾ ಇವೆ. ಉದಾಹರಣೆಗೆ ಮೊನ್ನೆ ಕೇಂದ್ರ ಸರ್ಕಾರದ ಸರ್ವೆ ಪ್ರಕಾರ ಇಡೀ ದೇಶದಲ್ಲಿ ಕರ್ನಾಟಕ ರಾಜ್ಯ ಪ್ರಥಮ ಸ್ಥಾನ ತಲಾದಾಯ ಇನ್ಕಮ್ ಇದರಲ್ಲಿ ಕರ್ನಾಟಕ ರಾಜ್ಯ ಪ್ರಥಮ ಸ್ಥಾನ ಬರುವಂತ ಅವಕಾಶ ಆಗಿದೆ. ಸುದ್ದಿಗೋಷ್ಠಿಯಲ್ಲಿ ಉಡುಪಿ ತಾಲೂಕು ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಅಧ್ಯಕ್ಷ ರಮೇಶ್ ಕಾಂಚನ್, ಕಾಪು ತಾಲೂಕು ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಅಧ್ಯಕ್ಷ ನವೀನ್ ಚಂದ್ರ ಸುವರ್ಣ, ಕಾಪು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವೈ ಸುಕುಮಾರ್ ಉಪಸ್ಥಿತರಿದ್ದರು. ಶ್ರೀಜಿತ್, ವಿ4 ನ್ಯೂಸ್, ಉಡುಪಿ. ತಿರುನೆಲ್ವೇಲಿಯ ಜಿಲ್ಲೆಯ ಅಭಿಷೇಕ ಬಾಕಂನಲ್ಲಿರುವ ಮನೋನ್ಮಣಿ ಸುಂದರನಾರ್ ವಿಶ್ವವಿದ್ಯಾನಿಲಯ ವಿದ್ಯಾರ್ಥಿನಿ ಜೀವಿತಾ ಅವರು ರಾಜ್ಯಪಾಲ ಆರ್ಎನ್ ರವಿ ಅವರಿಂದ ಪದವಿ ಸ್ವೀಕರಿಸಲು ನಿರಾಕರಿಸಿದ್ದರಲ್ಲದೆ ಕೈ ನೀಟ್ಟಿದ ರಾಜ್ಯಪಾಲರ ಕೈಕುಲುಕಲೂ ಇಲ್ಲ. ಮನೋನ್ಮಣಿ ಸುಂದರ್ನಾರ್ ವಿಶ್ವವಿದ್ಯಾನಿಲಯದಲ್ಲಿ ಪದವಿ ಪ್ರದಾನ ಸಮಾರಂಭ ನಡೆದಿತ್ತು. ತಮಿಳುನಾಡು ರಾಜ್ಯಪಾಲ ಆರ್ಎನ್ ರವಿಯವರು ಪದವಿ ಪ್ರದಾನ ಮಾಡುತ್ತಿದ್ರು. ನಗರ್ ಕೋವಿಲ್ ಜಿಲ್ಲೆಯ ಜೀವಿತಾ ಅವರು ಹೆಸರು ಹೇಳಿದಾಗ ಪದವಿ ಪಡೆಯಲು ವೇದಿಕೆ ಹತ್ತಿದ್ರು. ಅವರು ಹಿಂದಿನವರಂತೆ ರಾಜ್ಯಪಾಲರಿಂದ ಪದವಿ ಪತ್ರ ಪಡೆಯಲು ನಿರಾಕರಿಸಿ ಪಕ್ಕದಲ್ಲಿದ್ದ ಉಪಕುಲಪತಿಯವರ ಕೈಯಿಂದ ಪದವಿ ಕಾಗದ ಪಡೆದು ವೇದಿಕೆ ಇಳಿದು ಬಿಟ್ರು. ಈ ಘಟನೆಯು 1 ನಿಮಿಷ ಇಡೀ ಸಭೆಯು ದಿಗ್ಭ್ರಮೆಗೊಳ್ಳುವಂತೆ ಮಾಡಿತ್ತು. ಆಮೇಲೆ ವಿಚಾರಿಸಿದ ಪತ್ರಕರ್ತರಿಗೆ ಜೀವಿತಾ ಹೇಳಿದುದು, ರಾಜ್ಯಪಾಲ ರವಿಯವರು ತಮಿಳುನಾಡು ಹಾಗೂ ತಮಿಳು ಜನರಿಗೆ ವಿರುದ್ಧವಾಗಿ ಕೆಲಸ ಮಾಡುತ್ತಿದ್ದಾರೆ, ಆದ್ದರಿಂದ ಅವರ ಕೈಯಿಂದ ಪದವಿ ಪಡೆಯಲು ಬಯಸಲಿಲ್ಲ ಎಂದು ಹೇಳಿದ್ರು. ಅನುಷಾ ಪಳನಿಬಾನು, ಅರಸಮ್ಮಾಳ್ ಎಸ್, ಮಹಾರಾಜ ಎಂ, ಕ್ಲೈಸ್ ಜೂಲ್ಸ್ ಆರ್ ಎಲ್, ಮಾರ್ಟಿನ್ ಸೌಂದರ್ ಎಂ, ಕಲೈವಾಣಿ ಎನ್, ಸೌಮ್ಯ ಎಸ್.
ಆಶಾ ಕಾರ್ಯಕರ್ತೆಯರಿಗೆ ಪ್ರೋತ್ಸಾಹಧನ ಸೇರಿಸಿ ಕನಿಷ್ಠ 10,000 ರೂಪಾಯಿ ಗೌರವಧನವನ್ನು ಏಪ್ರಿಲ್ 1ರಿಂದ ಅನ್ವಯವಾಗುವಂತೆ ನೀಡಬೇಕು ಹಾಗೂ ಬಜೆಟ್ನಲ್ಲಿ 1,000 ರೂಪಾಯಿ ಹೆಚ್ಚಳ ಮಾಡುವ ಆದೇಶವನ್ನು ತಕ್ಷಣವೇ ನೀಡಬೇಕು ಎಂದು ಒತ್ತಾಯಿಸಿ ಎಐಟಿಯುಸಿ ಸಂಯೋಜಿತ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘದಿಂದ ಪ್ರತಿಭಟನೆ ನಡೆಸಿದರು. ನಗರದ ಮಿನಿ ವಿಧಾನಸೌಧದ ಮುಂಭಾಗದಲ್ಲಿ ಪ್ರತಿಭಟನೆಯನ್ನು ನಡೆಸಿ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ನಂತರ ಮನವಿಯನ್ನು ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಅಧ್ಯಕ್ಷರಾದ ಗಾಯತ್ರಿ ವಿ ಶೆಟ್ಟಿ, ಗೌರವಾಧ್ಯಕ್ಷರಾದ ಶೋಭಾ, ಎಐಟಿಯುಸಿ ಇನ್ಚಾರ್ಜ್ ಹರಿಣಿ, ಯೂನಿಯನ್ ರಾಜ್ಯ ಉಪಾಧ್ಯಕ್ಷರಾದ ಕೆವಿ ಭಟ್ ಹಾಗೂ ತಾಲೂಕು ಅಧ್ಯಕ್ಷರುಗಳು ಪಾಲ್ಗೊಂಡಿದ್ದರು. ಬೇರೆ ರೀತಿಯಲ್ಲಿ ಶೋಷಣೆಗೆ ಒಳಗಾಗ್ತಿದ್ದವು. ಹಾಗಾಗಿ ಈ ಒಂದು 3 ದಿನಗಳ ಕಾಲದ ಒಂದು ಹೋರಾಟ ಏನು ನಡೀತು, ನಿನ್ನೆ ಬೆಂಗಳೂರಿನಲ್ಲಿ ಬೇರೆ ಬೆಂಗಳೂರಿನ ಸುತ್ತಮುತ್ತ ಜಿಲ್ಲೆಗಳಿಂದ ಬೆಂಗಳೂರು ನಗರ ಬಿಬಿಎಂಪಿ, ಅದೇ ತರದಲ್ಲಿ ರಾಮನಗರ ಮತ್ತೆ ಬೆಂಗಳೂರು ಗ್ರಾಮಾಂತರದಿಂದ ಸುಮಾರು 2,000 ಜನ ಆಶಾ ಕಾರ್ಯಕರ್ತರು ಬೆಂಗಳೂರಿನಲ್ಲಿ ಪ್ರತಿಭಟನೆ ಮಾಡಿದ್ರು. ಆವಾಗ ನಮ್ಮ ಮಿಷನ್ ಡೈರೆಕ್ಟರ್ ಯಾರಿದ್ದಾರೆ ಡಾಕ್ಟರ್ ಪ್ರಭುಗೌಡ ಅವರು ಬಂದ್ಬಿಟ್ಟು ಮನೆ ಪತ್ರವನ್ನು ಸ್ವೀಕರಿಸಿ ಮಾತಾಡಿದ್ದಾರೆ. 10,000 ರೂಪಾಯಿ ಏನಿದೆ ಆ 10,000 ರೂಪಾಯಿ ಸರ್ಕಾರಕ್ಕೆ ಬಿಟ್ಟಿರೋದು, ಸರ್ಕಾರ ಅದನ್ನ ಮಾಡಬೇಕು ಅಂತ ಹೇಳಿದ್ದಾರೆ. ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ, ಈಗಾಗಲೇ ನಾವು ಹೇಳ್ತಾ ಇದೀವಲ್ಲ, ಏನು ನಮ್ಮ ಅಪ್ರೈಸಲ್ ಅಂತ ಮಾಡ್ತಾ ಇದ್ದಾರೆ, ಅಂದ್ರೆ ಮೌಲ್ಯಮಾಪನ. ಒಂದಷ್ಟು ಪ್ರಶ್ನಾವಳಿಗಳನ್ನ ಹಾಕ್ಬಿಟ್ಟು ಈ ಕೆಲಸಗಳನ್ನ ನೀವು ಮಾಡ್ತಾ ಇದ್ದೀರಾ, ಇದನ್ನ ನೀವು ಮಾಡ್ತಾ ಇದ್ದೀರಾ ಅಂತ. ಆ ಕೆಲಸಗಳನ್ನ ಮಾಡೋದಕ್ಕೆ ಒಂದು ಮೂಲಭೂತ ಸೌಲಭ್ಯಗಳನ್ನ ನೀವು ಕೊಟ್ಟಿದ್ದೀರಾ ಅಂತ ನಾವು ಕೇಳಿದ್ರೆ ಅದ್ರ ಬಗ್ಗೆ ನಮ್ಮ ಆರೋಗ್ಯ ಇಲಾಖೆಗೆ ಉತ್ತರ ಇಲ್ಲ. ಒಂದು ಇಡುಗಂಟು ಅಂದ್ರೆ ಬೇರೆ ಬೇರೆ ರಾಜ್ಯದಲ್ಲಿ ಕೊಡುವ ಹಾಗೆ ನಮ್ಮಲ್ಲಿ ಕೂಡ ಅವರಿಗೊಂದು ಇಡುಗಂಟು ಕೊಡ್ಬೇಕಂತ ಹೇಳಿ ಹೋರಾಟ ಮಾಡ್ತಾ ಇದ್ದೇವೆ. ಅದರ ಜೊತೆಗೆ ಈಗ ಮೌಲ್ಯಮಾಪನದಲ್ಲಿ ಕೈ ಹಿಡಿಯುವಂತಹ ಆಶಾವರನ್ನು ಕೂಡ ನಮ್ಮ ಈ ಹೋರಾಟದಲ್ಲಿ ಅವರನ್ನು ಕೂಡ ಸೇರಿಸ್ತಾ ಇದ್ದೇವೆ. ಹಾಗೆಯೇ ಕನಿಷ್ಠ ವೇತನ, PF, ESI ಎಲ್ಲ ಕೂಡ ನಮಗೆ ಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಈಗಾಗಲೇ 15 ವರ್ಷ ಕೆಲಸ ಮಾಡ್ತಾ ಇದ್ದೇವೆ ನಾವು ಆಶಾನವರು. ಸ್ಟಾರ್ಟಿಂಗ್ ಅಲ್ಲಿ ದಿನದಲ್ಲಿ 1 ಗಂಟೆ ಅಥವಾ 2 ಗಂಟೆ ಅಂತ ಹೇಳ್ತಾ ಇದ್ರು. ಇವಾಗ 1 ಗಂಟೆ 2 ಗಂಟೆ ಇಲ್ಲ, ಎಲ್ಲ ಆಶಾನವರಿಗೆ ಕೂಡ ಗೊತ್ತಿದೆ ನಾವು ಎಷ್ಟು ಗಂಟೆ ಕೆಲಸ ಮಾಡ್ತಾ ಇದ್ದೇವೆ ಅಂತ ಹೇಳಿ. ಮತ್ತೆ ನಾವು ಮನೆಯಲ್ಲೇ ಕೂತ್ರೆ ಇವರು ನಮ್ಮನ್ನು ಗುರುತಿಸುವುದು ಕೂಡ ಇಲ್ಲ. ನಾವು ಬೀದಿಗಿಳಿದು ಹೋರಾಟ ಮಾಡಿದ್ರೆ ಮಾತ್ರ ನಮಗೆ 1,000 2,000 ಹೆಚ್ಚಳ ಆಗ್ತದೆ. ಇದು ಎಲ್ಲ ಆಶಾವರಿಗೂ ಕೂಡ ಗೊತ್ತಿದೆ. ಸರ್ಕಾರ ನಮಗೆ ಸುಮ್ಮನೆ ಆಗಿ ಕೊಡಲಿಲ್ಲ ಹಣ. ಎಷ್ಟೋ ವರ್ಷದಿಂದ ನಾವು ಸಂಘಟನೆಯಲ್ಲಿ ಹೋರಾಟ ಮಾಡಿ ತೆಗೆದುಕೊಂಡಂತಹ ಗೌರವಧನ ಈಗ ಇರುವಂತದ್ದು. ಆದ್ದರಿಂದ ಈ ಹೋರಾಟದಲ್ಲಿ ಎಲ್ಲರೂ ಭಾಗವಹಿಸಿದ್ದೀವಿ. ಈ ಹೋರಾಟವು ಯಶಸ್ವಿಯಾಗಿ ಒಂದು ಜಯಗಳಿಸಲಿ. ಅದೇ ರೀತಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದಕ್ಕೆ 10,000 ಗೌರವಧನವನ್ನು ನಮಗೆ ಈ ಸಲದ ಬಜೆಟ್ನಲ್ಲಿ ನೀಡಲು ಅವರು ಹೇಳಿದ. ಬ್ಯೂರೋ ರಿಪೋರ್ಟ್ V4 ನ್ಯೂಸ್ ಮಂಗಳೂರು. ಉಡುಪಿಯ ಐವೈಸಿ ಸಭಾಂಗಣದಲ್ಲಿ ಚಿರಂತನ ಚಾರಿಟೇಬಲ್ ಟ್ರಸ್ಟ್ ಸುರತ್ಕಲ್, ಸಪ್ತಕ್ ಬೆಂಗಳೂರು ಹಾಗೂ ಉಡುಪಿಯ ಮ್ಯಾಕ್ಸ್ ಮೀಡಿಯಾ ಸಂಸ್ಥೆಗಳ ಸಹಯೋಗದಲ್ಲಿ ಆಯೋಜನೆಗೊಂಡ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಸಂಜೆ ಸ್ವರ ಸ್ವಾದ್ ಸಂಗೀತ ರಸಿಕರ ಪ್ರಶಂಸೆಗೆ ಪಾತ್ರವಾಯಿತು. ಡಾಕ್ಟರ್ ಎನ್ಆರ್ ಭಟ್ ಯಕ್ಷಗಾನ ಕಲಾರಂಗದ ಮುರಳಿ ಕಡೇಕರ್, ಚಿರಂತನದ ಮ್ಯಾನೇಜಿಂಗ್ ಟ್ರಸ್ಟಿ ಭಾರವಿ ದೇರಾಚೆ, ಸಪ್ತಕದ ಜಿಎಸ್ ಹೆಗ್ಡೆ, ಮ್ಯಾಕ್ಸ್ ಮೀಡಿಯಾದ ಜಯಂತ್ ಐತಾಳ್ ಜೊತೆಗೂಡಿ ದೀಪ ಪ್ರಜ್ವಲನದ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದ್ರು. ಕುಮಾರಿ ಸಂಗೀತ ಹೆಗ್ಡೆ ಗಿಳಿಗುಂಡಿಯವರ ಗಾಯನದೊಂದಿಗೆ ಆರಂಭವಾದ 3 ಕಚೇರಿಗಳ ಶಾಸ್ತ್ರೀಯ ಸಂಗೀತ ರಾತ್ರಿ 8:30 ತನಕ ನಡೆಯಿತು. ವಿಲಂಬಿತ್ ತಿಲವಾಡ ತಾಳದಲ್ಲಿ ಮಿಯಾ ಮಲ್ಲಾರ್ ರಾಗದರೆ ಅಥ ಧೂಮ್ಧಾರ ಎಂಬ ಬಂದಿಶ್ ಹಾಗೂ ಧೃತ್ತೀನ್ ತಾಳದಲ್ಲಿ ಬೋಲಾರೆ ಪಪಿಹರ ಹಾಗೂ ಒಂದು ತಾರಾನವನ್ನ ಸಂಗೀತ ಹೆಗ್ಡೆ ಪ್ರಸ್ತುತಪಡಿಸಿ ಕೊನೆಗೆ ಮಿಶ್ರ ಕಮಜ್ ರಾಗದಲ್ಲಿ ಒಂದು ಝೂಲಾವನ್ನ ಹಾಡಿದ್ರು. ಶ್ರೀ ಗುರುಮೂರ್ತಿ ವೈದ್ಯ ಹಾಗೂ ಶ್ರೀ ಗುರುಪ್ರಸಾದ್ ಹೆಗ್ಡೆ ಉತ್ತಮ ಸಂಗತ್ ನೀಡಿದ್ರು. ಕುಮಾರಿ ಲಹರಿ ಮಣಿಪಾಲ್ ಹಾಗೂ ಕುಮಾರಿ ನಿಹಾರಿಕಾ ದೇರಾಜೆ ತಾನ್ಪುರದಲ್ಲಿ ಸಹಕರಿಸಿದ್ರು. ಎರಡನೆಯ ಕಚೇರಿಯಲ್ಲಿ ಪ್ರಸಿದ್ಧ ಹಾರ್ಮೋನಿಯಂ ಕಲಾವಿದರಾದ ಪುಣೆಯ ತನ್ಮಯ್ ದಿಯೋಚಕೆ ಇವರಿಂದ
ಪುರಿಯಾತನ ಶ್ರೀರಾಗದ ಪ್ರಸ್ತುತಿ ಮಧ್ಯಲಯ ರೂಪಕ ತಾಳದಲ್ಲಿ ನಡೆಯಿತು. ತದನಂತರ ಮಿಶ್ರ ಪೀಲು ರಾಗದಲ್ಲಿನ ಧೃತ್-ತೀನ್ ತಾಳದ ಒಂದು ಗತ್ತು ನುಡಿಸಿದ್ರು. ಕೊನೆಗೆ ಸೊಹಾನಿ ರಾಗದಲ್ಲಿ ಪ್ರೇಕ್ಷಕರನ್ನ ಜೊತೆಯಾಗಿಸಿಕೊಂಡು ಧೃತ್ ರೂಪಕ್ ತಾಳದಲ್ಲಿ ತಾಳ ವೈವಿಧ್ಯವನ್ನ ತೋರಿಸುತ್ತಾ ನುಡಿಸಿದ ಗತ್ ನೆರೆದ ಜನರಿಗೆ ಹೊಸ ಅನುಭವದ ಖುಷಿಯನ್ನ ನೀಡಿತು. ಕೊನೆಯ ಕಚೇರಿಯನ್ನ ಮುಂಬಯಿಯ ವಿದೂಷಿ ಗೌರಿ ಪಟಾರೆ ನಡೆಸಿಕೊಟ್ರು. ಬೂಪ್ ರಾಗದಲ್ಲಿ ವಿಲಂಬಿತ್ ತೀನ್ ತಾಳದ ಸುಂದರ ಬಂದೀಶ್ ಜಬ್ ಹಿ ಸಬ್ ನೀರ್ ಪತ್ ನೀರ ಸೆ ಭಯೆ ಹಾಗೂ ಅಧೋತೀನ್ ತಾಳದ ಮಹಾದೇವ ಮಹೇಶ್ವರ ಹಾಗೂ ಅತಿ ಧೃತ್-ತೀನ್ ತಾಳದಲ್ಲಿ ಒಂದು ಪಂಜಾಬಿ ಅಂಗದ ಬಂದೀಶ್ ಅನ್ನ ಹಾಡಿದ್ರು. ಮುಂದೆ ಮೀರ್ ಭಜನ್, ತುಮ್ರಿ ಹಾಗೂ ದಾದ್ರಾ ಪ್ರಸ್ತುತಪಡಿಸಿದ್ರು. ಶ್ರೀಮತಿ ಅನುರಾಧಾ ಭಟ್ ಹಾಗೂ ಕುಮಾರಿ ಮೇಘ ತಾನ್ಪುರದಲ್ಲಿ ಸಹಕರಿಸಿದ್ರು. ತೇಜಸ್ವಿ ಜೂ ಶಂಕರ್ ಅವರು ಕಾರ್ಯಕ್ರಮವನ್ನ ನಿರೂಪಿಸಿದ್ರು. ಬ್ಯೂರೋ ರಿಪೋರ್ಟ್ ವಿ4 ನ್ಯೂಸ್ ಉಡುಪಿ. ಭಾರತ ಸರ್ಕಾರದ ಸಂಸ್ಕೃತಿ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಾಹಿತ್ಯ ಅಕಾಡೆಮಿ ಹಾಗೂ ಕೊಂಕಣಿ ವಿಷನ್ ವತಿಯಿಂದ ಸೇಂಟ್ ಅಲೋಷಿಯಸ್ ಪರಿಗಣಿತ ವಿಶ್ವವಿದ್ಯಾಲಯದ ಸಹಯೋಗದಲ್ಲಿ ಖ್ಯಾತ ಕೊಂಕಣಿ ಕಾದಂಬರಿಕಾರ, ಪತ್ರಕರ್ತ ವಿಜೆಪಿ ಸಲ್ದಾನ ಅವರ ಜೀವನ ಮತ್ತು ಕೃತಿಗಳ ಕುರಿತು ಜನ್ಮ ಶತಮಾನೋತ್ಸವದ ವಿಚಾರ ಸಂಕಿರಣವನ್ನು ಆಯೋಜಿಸಿದರು. ಸೇಂಟ್ ಅಲೋಷಿಯಸ್ ವಿಶ್ವವಿದ್ಯಾಲಯದ ರಾಬರ್ಟ್ ಸಿಕ್ವೆರಾ ಸಭಾಂಗಣದಲ್ಲಿ 2 ದಿನಗಳ ಕಾಲ ನಡೆಯುವ ವಿಚಾರ ಸಂಕಿರಣದ ಉದ್ಘಾಟನೆಯನ್ನು ಗಣ್ಯರು ನೆರವೇರಿಸಿದರು. ಈ ವೇಳೆ ಮಾತನಾಡಿದ ಸೇಂಟ್ ಅಲೋಷಿಯಸ್ ಸಂಸ್ಥೆಯ ರೆಕ್ಟರ್ ಫಾದರ್ ಮೆಲ್ವಿನ್ ಜೋಸೆಫ್ ಪಿಂಟೋ ಎಸ್ಜೆ ಅವರು ಖ್ಯಾತ ಕೊಂಕಣಿ ಕಾದಂಬರಿಕಾರ ವಿಜೆಪಿ ಸಲ್ದಾನ ಅವರ ಬಗೆಗೆ ವಿದ್ಯಾರ್ಥಿಗಳಿಗೆ ತಿಳಿದಿರಬೇಕು. ಸಾಹಿತ್ಯ ಕ್ಷೇತ್ರದಲ್ಲಿ ಅವರು ನೀಡಿದ ಕೊಡುಗೆಗಳನ್ನು ಸ್ಮರಿಸಿದರು. विशेष करून क्रिस्तांव समाजाची चरित्र पळयत आसतना आमकां दोळ्यांत नालिसाई भोगची आसा. आमकां आमी भोगिल्ले ते कश्ट आनी कितें सगळें जाल्लें ना. आतांच्या पिळगेक ती गोष्टूय आसची ना. आमी टिपूच्या हातांत आमचे पुर्वज मस्त कश्टाले आनी ते तशे 1799, 92, 93, 94 उपरांत ल्हान ल्हान बॅचेस जावन ते फाटी परतून ह्या गांवाक आयले. तांचो कितें तांच्या करगण्यांनी कितें थोड्यांक तांचे जागे फाटी मेळ्ळे आनी इतर जाणांक तांचे फाटी मेळूना. पूण ते बंदरेन तांकां आपूण वेळ्ळें, खंयच्या वाटेन गेल्लें त्या विशयान त्यो सबार काणयो आमी थंय हांगा आयकल्यात सोडन ते आमकां कोणेच आमकां कळीत केल्लें ना. पूण आज आमच्या समाजा विशयी आमकां अभिमान बोगादे जाल्यार ह्यो चारित्रीक कादंबरी खंडीत जावन आमकां कुमोग जाली, आमकां एक कुमोग जाल्यात म्हणून मिळेल. ಸೇಂಟ್ ಅಲೋಷಿಯಸ್ ಪರಿಗಣಿತ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಫಾದರ್ ಪ್ರವೀಣ್ ಮಾರ್ಟಿಸ್ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. Sahitya Academy in collaboration with Konkani Institute, St. Aloysius, deemed to be University, Vision and Vision Konkani, to commemorate his birth centenary. This gathering is not merely a formal academic exercise, it is a celebration of a remarkable life, a tribute to a literary giant, and an opportunity to reflect upon his multifaceted contributions to Konkani language, literature and journalism. ಈ ಸಂದರ್ಭದಲ್ಲಿ ನವದೆಹಲಿಯ ಸಾಹಿತ್ಯ ಅಕಾಡೆಮಿಯ ಕಾರ್ಯದರ್ಶಿ ಕೆ ಶ್ರೀನಿವಾಸ್ ರಾವ್, ಸಾಹಿತ್ಯ ಅಕಾಡೆಮಿ ಕೊಂಕಣಿ ಸಲಹಾ ಮಂಡಳಿ ಸಂಚಾಲಕ ಮೆಲ್ವಿನ್ ರೋಡ್ರಿಗಸ್,
ಸಂಶೋಧನಾ ವಿದ್ವಾಂಸರಾದ ಲೇಖಕ ಫಾದರ್ ಮೆಲ್ವಿನ್ ಪಿಂಟೋ, ಸಾಹಿತ್ಯ ಅಕಾಡೆಮಿ ಪ್ರಾದೇಶಿಕ ಕಚೇರಿಯ ಅಧಿಕಾರಿ ಓಂ ಪ್ರಕಾಶ್ ನಗರ ಉಪಸ್ಥಿತರಿದ್ದರು. ಶರತ್ ಸಾಲ್ಯನ್, ವಿ4 ನ್ಯೂಸ್, ಮಂಗಳೂರು. ಇದು ಹೊತ್ತಿನ ಪ್ರಮುಖ ಸುದ್ದಿ. ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ ವಿ4 ನ್ಯೂಸ್.